ಶ್ರೀ ಮಾನಿಂಗೇಶ್ವರ ಸೇವಾ ಸಮಿತಿ, ಅಶೋಕ್ ನಗರ, ಪಡೀಲ್ ಪುತ್ತೂರು. ಸಾಧಾರಣ ಇಲ್ಲಿ ನಾವು ಒಂದು 30 ವರ್ಷ ಕಳಿಬಹುದು. ಅಲ್ಲ 45 ಅಂದರೆ ಆಗ ಕಟ್ಟೆ ಒಂದು ಕಾರ್ಯಗತ ರೂಪಕ್ಕೆ ಬಂದದ ನಂತರ, ಅದು ಮೊದಲು ಕಟ್ಟೆ ಇತ್ತು ಇಲ್ಲಿ. ಆದರೆ ನಂತರ ಒಂದು ನನಗೆ ಗೊತ್ತ ಒಂದು 25-30 ವರ್ಷ ಆಗ್ಬೋದು. ಇಲ್ಲಿ ಕಟ್ಟೆ ಪೂಜೆ ದೇವರು ಬರುವ ಪ್ರತಿ ವರ್ಷವೂ ವಿಶ್ವ ಸಂಕ್ರಮಣ ಜಾತ್ರೆ ಒಂದು 14-15ಕ್ಕೆ ಪ್ರತಿ ವರ್ಷವೂ ಅದೇ ಪ್ರಕಾರ ನಮ್ಮಲ್ಲಿ ಪುತ್ತೂರಿನ ಒಂದು ಜಾತ್ರೆ ಬಿಟ್ಟರೆ ಎರಡನೇ ಜಾತ್ರೆ ಇಲ್ಲಿ ಅಶೋಕ್ ನಗರ ಪಡೀಲಿಂದ ಇತ್ತು. ಇಲ್ಲೆಲ್ಲ ನಾವೆಲ್ಲ ಆರ್ಕೆಸ್ಟ್ರಾ ಎಲ್ಲ ಈ ಸಮಿತಿಯವರು, ಇದರಲ್ಲಿ ನಾವೊಂದು ನಮ್ಮ ಸುಧೀರ್ ಶೆಟ್ಟಿ ಇದ್ದಾರೆ ಮತ್ತು ಶಶಾಂಕರಿದ್ದಾರೆ ಅಧ್ಯಕ್ಷರು, ಎಲ್ಲ ಮುತುವರ್ಜಿಯಲ್ಲಿ ಪ್ರತಿ ವರ್ಷ ಒಂದು ವಿದ್ಯಮಾನ ಇದು ಮಾಡ್ತಾ ಬಂದಿದ್ದು. ಈಗ ಆನಂತರ ಏನಂದ್ರೆ ಈ ಕೊರೋನಾ ಎಂಬ ಒಂದು ಇದು ಬಂದ ಮೇಲೆ ಇದು ಸ್ವಲ್ಪ ಕಮ್ಮಿ ಆಯಿತು, ಜನರಿಗೆ ಇಂಟ್ರೆಸ್ಟ್ ಕಮ್ಮಿ ಆಯಿತು, ಎಲ್ಲ ಕಮ್ಮಿ ಆಯಿತು. ಆದರೂ ಈಗ ಪುನಃ ಅದೇ ಚೇತರಿಸಿಕೊಳ್ತಾ ಇದ್ದೇವೆ ಈಗ. ಆಯ್ತಾ, ಅದೇ ರೀತಿ ಆದ ಕಾರಣ ಇವತ್ತು ನೋಡಿ ಎಲ್ಲ ಇಲ್ಲಿ ಬಂದು ಎಲ್ಲ ಸೇರಿ ನಾವು ಸಮಿತಿಯವರು ಎಲ್ಲ ಇದರಲ್ಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಈ ಒಂದು ಕಟ್ಟೆಗೆ ಎಲ್ಲ ಇದರಲ್ಲಿ ತುಂಬ ಜನ ಇದರಲ್ಲಿ ಸಕ್ರಿಯವಾಗಿ ಇದರಲ್ಲಿ ದುಡಿತಾ ಇದ್ದಾರೆ. ಎಲ್ಲಿಗೆ ಶ್ರೀ ಮಾನಿಂಗೇಶ್ವರ ದೇವರು ಒಳ್ಳೆಯದು ಆರೋಗ್ಯ ಎಲ್ಲವೂ ವಿಧಾನ ಎಲ್ಲ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಎರಡು ಮಾತನ್ನು ನಿಲ್ಲಿಸ್ತೇವೆ.
ದೇವರಿಗೆ ಸುರುದಾತಿ ಪ್ರಾರ್ಥನೆ ಮಲ್ತೊಂದು ಇನಿ ಎಂಕ್ಲ 2019 ಬುಕ್ಕ ಈ ಪುತ್ತೂರು ಮಾಲಿಂಗೇಶ್ವರ ಕಟ್ಟಪೂಜೆ ಸಂದರ್ಭಡು ಎಂಕಲ್ನ ಮೊಗೇರ ಸಮಾಜದ ವತಿರ್ದು ಇನಿ ಮೊಗೇರ ಶ್ರೀ ಪನ್ಪುನ ಪುದರ್ ದೀವೊಂದು ವಿದ್ಯುತ್ ದೀಪ ಅಲಂಕಾರದ ಒಂಜಿ ಸೇವೆ ಎಂಕ್ಲ ಪ್ರತಿ ವರ್ಷ ಮಲ್ತೊಂದುಲ್ಲ. ಅವೇ ರೀತಿ ಈ ವರ್ಷಲ ಎಂಕ್ಲ ಪೊರ್ಲುಡೆ ಒಂಜಿ ದೇವೇರ್ನ ಸೇವೆ ಮಲ್ಪೊಡು ಪನ್ಪುನ ಎಂಕಲ್ನ ಜವನೇರ್ನ ಒಂಜಿ ಮುತುವರ್ಜಿಡ್ ಈ ಒಂಜಿ ಸೇವೆ ನಡತೊಂದುಂಡು. ಅಂಚನೆ ನಮ್ಮ ನೆರೆಕರೆತ ನಮ್ಮ ಸಾರ್ವಜನಿಕ ಬಂಧುಳ್ಳ ಎಂಕಲ್ನೊಟ್ಟಿಗೆ ಕೈ ಸೇರ್ದು ಈ ಒಂಜಿ ದೀಪಾಲಂಕಾರ ಸೇವೆಗೆ ಎಂಕ್ಲೆಗೆ ಪ್ರತಿ ವರ್ಷ ಪ್ರೋತ್ಸಾಹ ಕೊರೊಂದು ಮತ್ತಿನೆನದವರ ಎಂಕ್ಲ ಈತದ ಪೊರ್ಲುದ ಒಂಜಿ ದೀಪಾಲಂಕರಣ ಓಳ್ಳ ಪುತ್ತೂರು ತಾಲೂಕುಡೆ ಇಜ್ಜಂದಂಚಿನ ದೀಪಾಲಂಕರಣ ಎಂಕ್ಲ ಪ್ರತಿ ವರ್ಷ ಮಲ್ತೊಂದು ದೇವರನ ಆಶೀರ್ವಾದನು ಎಂಕ್ಲ ಕೇಳೊಂದು. ಅಂಚನೆ ನಮ್ಮ ಒಟ್ಟಿಗೆ ಇತ್ತಿನ ಮಾತಾ ಕುಟುಂಬ ಸಮೇತ ಅಕಲ್ನ ಕುಟುಂಬಗೂ ಶ್ರೀ ಮಾಲಿಂಗೇಶ್ವರ ದೇವರು ಆಯುರಾರೋಗ್ಯ ಕರುಣಿಸದು ನನದುಂಬುಗುಲ ಒಂದೆಡ್ದು ಪೊರ್ಲು ನಡಪುನಂಚನೆ ದೇವರು ಆಶೀರ್ವಾದ ಮಲ್ಪೊಡು ಸಮಾಜ ಬಾಂಧವ್ಯರನ್ನ ಪರವಾದ ಎಂಕ್ಲ ದೇವರ ನಟೊಂದುಲ್ಲ ಮಣ್ಣದು ರಂಡು ಪಾತೆರನು ಇಡೆಗೆ ಬೇಲೆ ಸಾಧಾರಣ ಒಂಜಿ ವಾರ ಮಂತೊಂದುಲ್ಲ ಮುಲ್ಪ ಎಂಕ್ಲ ಫ್ರೆಂಡ್ಸ್ ಪಡಿಲ್ ಮಲ್ಪೊಂಜಿ ಟೀಮ್ ಉಂಡು ಪಡಿಲ್ದಾನೆ ಜವನೇರ್ನ ಅಂಚ ಮಾತ ಸೇರ್ದು ಬಾರಿ ಪೊರ್ಲುಡು ಒಂಜಿ ಬೇಲೆ ಮಂತಿದೆರ್. ಅಂಚ ಇನಿ ವಿಶೇಷವಾದ ದೇವೇರ ಮುಲ್ಲೆ ಬರ್ಪುನ ಲೆಕ್ಕಡ ಒಂಜಿ ಲೈಟಿಂಗ್ಸ್ ಪ್ರತಿ ವರ್ಷ ಮಂತೊಂದು ಬರ್ಪ ಈ ವರ್ಷ ಒಂಜಿ ಅಂಚನೆ ಮಂತುದ ಡಿಸೈನ್ ಪೂರ ಆರ್ಟಿಸ್ಟ್ ನಕ್ಲು ಉಳ್ಳೇರು ನಮ್ಮ ಫ್ರೆಂಡ್ಸ್ ಪಡಿಲ್ ದಕ್ಲೆ ಮುಲ್ಪದನ್ನೆ ಜವನೇರು ಪೂರ ಕಾಸುಗೆ ಬೋಡದತ್ತು ಸೊ ಇಚ್ಚೆಡೆ ಮಾತ ದೇವೇರ್ನ ಒಂಜಿ ಭಕ್ತಿಡ್ ಸೇವೆ ಅಂಚ ಸಾಧಾರಣ ಒಂಜಿ ನೂದು ಜನ ಇತ್ತ ರಾತ್ರಿ ಬಗ್ಗೆ ಬೇಲೆ ವರ್ಷ ಮಂತಲ್ಲ ನಮ್ಮ ಇತ್ತನೈತ ಒಂಜಿ ಈತನ ದಿನಟ್ಟ ನಮ್ಮ ಬೇಲೆ ಮಂತ ನಡೆದಿಲ್ಲ ಅಲ್ಲ ಒಂಜಿ 100 ಜನ ಹಿಡ್ದು ನಮ್ಮ ಜಾಸ್ತಿ ಜನ ಅವು ನಮ್ಮ ಜವನೇರು ಪಡಿಲ್ ಹಿಡ್ದು ಜಾಸ್ತಿ ಜನ ಅಂಡಲ್ಲ ನಮ್ಮ ಲೈಟಿಂಗ್ಸ್ ಹಿಡಿದು ಬತ್ತನ ತಿನ್ನಡಗು ಶಿವನ ಮೂರ್ತಿಗೆ ನಮ್ಮ ಬತ್ತನ ತಿರ್ತು ಮುಟ್ಟ ಲೈಟಿಂಗ್ ಸಿಗ್ಲ ನಮ್ಮ ಜವನೇರೇ ಪುಣೆ ನಮ್ಮ ಪಡಿಲ್ದ ಜವನೇರೆ ನಮ್ಮ ಬೇಲೆ ಮಂತಂದು ಇಪ್ಪುನೆ ನಮ್ಮ ಒಂಜಿ ಆತ ಬೇಲೆ ಮಂತಂದಿಲ್ಲ ಅಂಚಾದಿ ಪುನಾಗ ನಮಕೊಂಜಿ ಏರಾನ್ಲ ಒಂಜಿ ಬರ್ತದ್ದು ಒಂಜಿ ಒಂದು ಸಹಕಾರ ಮನ್ಪೊಡು ಒಂಜಿ ಏನೊಂಜಿ ಆತ್ಮವಿಶ್ವಾಸ. ಈ ಜಾತ್ರೆ ಉತ್ಸವ ಒಂಜಿ ಕಾರ್ಯಕ್ರಮ ಆವಡುಂದಂಡ ಯಶಸ್ವಿ ಆಯ್ನಂತ ಈ ಫ್ರೆಂಡ್ಸ್ ಪಡಿಯಲ್ ಈ ಯುವಕರ ತಂಡದ ಆಯ್ನಂತ ಕಾರ್ಯಕ್ರಮ ಅಂಡ ಬಾರಿ ಪೊರ್ಲದು ಮಲ್ತರು ಯಶಸ್ವಿ ಆತಲು ಈ ದುಮ್ಮನ ಸೆರ್ಲ ಒಂದೇ ಅಂಚನೆ ಆವಡು ಮಾಡಿದ ಮಾಂತ ಫ್ರೆಂಡ್ಸ್ ಪಡಿಯಲ್ ಗಮನಿಲ್ಲ ಅಂಚನೆ ನಮ್ಮ ವಿಧದ ಸಾರ್ವಜನಿಕರ ಸಹಕಾರ ಮಂತ್ರಂಚನೆ ಮಾತುಗಳನ್ನು ಅಭಿನಂದನೆ ಸಲ್ತ ಒಂದು ಈ ಒಂದು ಕಾರ್ಯಕ್ರಮ ಮಂತ್ರಾಂಚನ ಮಾಂತ ಫ್ರೆಂಡ್ಸ್ ಪಡಿಯಲ್ ಧನ್ಯವಾದ ಕೊಂಡ ಅಂಚನೆ ಈ ಸುದ್ದಿ ಮೀಡಿಯಾ ಮಂತ್ರಾಂಚನ ಸುಧಾಕರ ಆರ್ಯಗಳ ಧನ್ಯವಾದ ಕೊಂಡ
ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ನನ್ನ ತೀರ್ಥರೂಪ ದಿವಂಗತ ಜಿ ಸುಬ್ರಾಯಗಿಣಿಯವರು ಈ ಒಂದು ಸ್ಥಳವನ್ನು ಸುಮಾರು 40 ವರ್ಷಗಳ ಹಿಂದೆ ಖರೀದಿ ಮಾಡುವಾಗಲೇ ಈ ಒಂದು ದೇವರ ಕಟ್ಟೆಯ ಪೂಜೆ ಇಲ್ಲಿ ನಡೀತಿತ್ತು. ಅಂದಿನಿಂದ ಇಂದಿನವರೆಗೆ ಅವರೇ ಪ್ರತಿ ವರ್ಷ ದೇವರ ಸೇವೆ ಮಾಡುವ ಭಾಗ್ಯವನ್ನು ನಮಗೆ ಸಿಕ್ಕಿತು. ಕಟ್ಟೆ ಪೂಜೆ ನಡೀತಾ ಬಂದಿದೆ. ಅದರ ನಂತರ ನನ್ನ ಚಿಕ್ಕಪ್ಪ, ನನ್ನ ತಂದೆ ದಿವಂಗತದಾದರ ಮೇಲೆ ನನ್ನ ಚಿಕ್ಕಪ್ಪರಾದ ಶ್ರೀ ರಾಮಚಂದ್ರ ಕಿಣಿಯವರು ಅವರು ನಡೆಸಿಕೊಂಡು ಬರ್ತಾ ಇದ್ರು. ಈಗ ಪ್ರಸ್ತುತ ಅವರು ಸಹ ದಿವಂಗತರಾಗಿದ್ದಾರೆ. ಪ್ರಸ್ತುತ ಈಗ ನಾನು ದೇವರ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ಸುಮಾರು ಒಂದು 15 ವರ್ಷದಿಂದ ಈ ಒಂದು ದೇವರ ಕಟ್ಟೆ ಪೂಜೆ ಮಾಡುವ ಭಾಗ್ಯ ನನಗೆ ದೊರೆತಿದೆ. ಇನ್ನು ಮುಂದಕ್ಕೂ ದೇವರು ಇದನ್ನು ನಡೆಸಿಕೊಡ್ಲಿ ಅಂತ ದೇವರಲ್ಲಿ, ಶ್ರೀ ಮಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ.
ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ. ಮದುವೆ, ನಿಶ್ಚಿತಾರ್ಥ, ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ 750ರಿಂದ 1000 ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ, ನಾನ್ ಎಸಿ, ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್, ವಿಶಾಲವಾದ ವಾಹನ ಪಾರ್ಕಿಂಗ್, ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣ ಕಲಾ ಮಂದಿರ, ಮುಖ್ಯ ರಸ್ತೆ, ಪುತ್ತೂರು. 8310091376 9448120315. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.